ಮುಲ್ಕಿಯ ಹಳೆಯಂಗಡಿ ಗ್ರಾಮ ಪಂಚಾಯತ್ ಕಲ್ಲಾಪು ಪ್ರದೇಶದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಸ್ವಚ್ಛ ಸಂಕೀರ್ಣ ಲೋಕಾರ್ಪಣೆಗೊಂಡಿತು. ಜಿಲ್ಲಾ ಪಂಚಾಯತ್ ಸದಸ್ಯ ವಿನೋದ್ ಬೊಳ್ಳೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ತ್ಯಾಜ್ಯ ಘಟಕವು 18.3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ, 5 ಲಕ್ಷ ರೂಪಾಯಿ ವೆಚ್ಚದ ವಾಹನ ಸಹಿತ ನಿರ್ಮಾಣಗೊಂಡಿದೆ. ಹಳೆಯಂಗಡಿ ಮುಖ್ಯಪೇಟೆಯಲ್ಲಿನ ತ್ಯಾಜ್ಯ ಸಮಸ್ಯೆಗೆ ಮುಕ್ತಿ ನೀಡುವ ಪ್ರಯತ್ನ ಇದರಿಂದ ಸಾಧ್ಯವಿದೆ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ಪರಿಸರದ ನೈರ್ಮಲ್ಯ ಗ್ರಾಮ ಪಂಚಾಯತ್ನ ಕರ್ತವ್ಯವಾದರೂ ಕೂಡ ಜನರು ಕೂಡ ಮುಕ್ತ ಸಹಕಾರವನ್ನು ಕೊಡಬೇಕು. ಇದರಿಂದ ಪರಿಸರವನ್ನು ಶುದ್ಧವಾಗಿಸಲು ಸಾಧ್ಯವಿದೆ. ತ್ಯಾಜ್ಯ ಘಟಕದಿಂದ ಗೊಬ್ಬರ ನಿರ್ಮಿಸುವ ಯೋಜನೆ ಪೂರಕವಾಗಿ ನಡೆಯಬೇಕು ಅಂತ ಹೇಳಿದರು. ಇದೇ ವೇಳೆ ಗುತ್ತಿಗೆದಾರ ರಾಜೇಶ್ ಅವರನ್ನು ಶಾಸಕರು ಸನ್ಮಾನಿಸಿದರು. ತಾಲೂಕು ಪಂಚಾಯತ್ ಸದಸ್ಯರಾದ ಜೀವನ್ ಪ್ರಕಾಶ್ ಕಾಮೆರಟ್ಟು, ಶರತ್ ಕುಬೇವೂರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್, ಇಂಜಿನಿಯರ್ ಪ್ರಶಾಂತ್ ಕುಮಾರ್ ಆಳ್ವ, ಗ್ರಾಮ ಕರ್ಣಿಕಾ ಮೋಹನ್, ಮಾಜಿ ಸದಸ್ಯರಾದ ಸುಕೇಶ್ ಪಾವಂಜೆ, ವಿನೋದ್ ಕುಮಾರ್ ಕೊಳುವೈಲು, ಅಶೋಕ್ ಬಂಗೇರ ಸಸಿಹಿತ್ಲು, ಪಿಡಿಒ ಪೂರ್ಣಿಮಾ, ಆಡಳಿತಾಧಿಕಾರಿ ಮಾಣಿಕ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.